ಇವತ್ತು ಪುತ್ತೂರಿನಲ್ಲಿ ಅತ್ಯಂತ ಒಂದು ಗಂಭೀರವಾಗಿರ್ತಕ್ಕಂಥ ಮತ್ತು ಚರ್ಚಾಸ್ಪದವಾಗಿರ್ತಕ್ಕಂಥ ಒಂದು ಪ್ರಕರಣದ ಬಗ್ಗೆ ನಾವು ಇವತ್ತು ಒಂದು ಸಂತ್ರಸ್ತೆ ಇವತ್ತು ನೋವು ಪಟ್ಟಿರ್ತಕ್ಕಂಥ ಮತ್ತು ಅವರ ಕುಟುಂಬದ ಜೊತೆ ನಾವಿದ್ದೇವೆ ಅಂತ ಹೇಳುವಂಥ ವಿಚಾರವನ್ನು ಹೇಳೋದಕ್ಕೋಸ್ಕರ ಮತ್ತೆ ಆ ಮನೆಗೆ ನಾವು ಬಂದು ಭೇಟಿ ಕೊಟ್ಟು ಆ ಮಗುವನ್ನು ಮತ್ತು ತಾಯಿಯನ್ನು ನೋಡಿ ಇವತ್ತು ಈ ಪತ್ರಿಕಾ ಹೇಳಿಕೆಯನ್ನು ನಾವು ಕೊಡ್ತಾ ಇದ್ದೇವೆ. ಈ ಒಂದು ಪ್ರಕರಣ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಮತ್ತು ಅತ್ಯಂತ ಕ್ಲಿಷ್ಟಕರವಾಗಿರ್ತಕ್ಕಂಥ ಈ ಪ್ರಕರಣ. ಕಾರಣ ಏನು ಅಂತ ಕೇಳಿದರೆ, 1.5 ತಿಂಗಳ ಹಿಂದೆ ಇವರ ಗಮನಕ್ಕೆ ಬಂದು, ನಮಿತಾ ಅವರ ಗಮನಕ್ಕೆ ಬಂದು ಅವರು ಪೊಲೀಸ್ ಸ್ಟೇಷನ್ನಲ್ಲಿ ಈ ನ್ಯಾಯವನ್ನು ಕೇಳಿ ಹೋದಾಗ ಅಲ್ಲಿ ಆ ಹುಡುಗನ ತಂದೆಯವರು 21 ವರ್ಷ ಆಗಲಿಲ್ಲ ಮಗನಿಗೆ. ಆ 21 ವರ್ಷ ಕಳೆದ ನಂತರ ಮದುವೆ ಮಾಡಿಸಿ ಕೊಡ್ತೇವೆ ಅಂತ ಹೇಳೋದನ್ನು ಅವರು ಅಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು, ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದರು ಅಂತ ಹೇಳೋ ಕಾರಣಕ್ಕೋಸ್ಕರ ಇವರು ಅದನ್ನು ನಂಬಿ ಅವರು ಮದುವೆ ಮಾಡಿಸ್ತಾರೆ ಅಂತ ಹೇಳುವಂಥ ವಿಚಾರವನ್ನು ನಂಬಿ ಇವತ್ತು ಇದ್ದರು. ಈ ಒಂದು 10 ದಿವಸಗಳ ಹಿಂದೆ, ಸುಮಾರು ಜೂನ್ 15ನೇ ತಾರೀಕಿನ ಅಂದಾಜು ನಮ್ಮನ್ನು ಸಂಪರ್ಕಿಸಿದಾಗ ನಮಗೆ ನ್ಯಾಯ ತೆಗೆಸಿಕೊಡಬೇಕು ನೀವು ಅಂತ ಹೇಳೋದನ್ನು ಅವರು ನೇರವಾಗಿ ನಮ್ಮ ಹತ್ರ ಹೇಳಿದರು. ನನ್ನ ಮಗಳಿಗೆ ಹೀಗೆ ಅನ್ಯಾಯವಾಗಿದೆ, ನಮಗೆ ನ್ಯಾಯ ತೆಗೆಸಿಕೊಡಬೇಕು, ನೀವು ಹೆಣ್ಣು ಮಕ್ಕಳಿಗೆ ನ್ಯಾಯ ತೆಗೆಸಿಕೊಡುವರು, ನೀವು ನನ್ನ ಮಗಳಿಗೂ ಸಹ ನ್ಯಾಯವನ್ನು ತೆಗೆಸಿಕೊಡಬೇಕು, ದೊಡ್ಡವರು ಅಂತ ಹೇಳುವಂಥ ಭಾವ ಬಿಟ್ಟು ನನ್ನ ಮಗಳಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿ ಮಾಡಬೇಕು ಅಂತ ಹೇಳೋದನ್ನು ಇವರು ನಮ್ಮ ಹತ್ರ ಉಲ್ಲೇಖವನ್ನು ಮಾಡಿದರು. ಆ ಸಂದರ್ಭ ನಾನು ಮಾತಾಡಿಸಿ ನೋಡ್ತೇನೆ, ಯಾಕೆಂದರೆ ನನಗೆ ಗೊತ್ತಿದ್ದು ಏನು ಅಂತ ಇವ್ರ ಹತ್ರ ಕೇಳಿದಾಗ ಅವಳ ಮಗಳಿಗೆ ಈಗಾಗಲೇ ತುಂಬ ಗರ್ಭಿಣಿ ಅಂತ ಹೇಳೋದನ್ನು ಅವರು ಹೇಳಿದ್ದಾರೆ. ಏನೆಲ್ಲ ಅದರ ಹಿಂದೆ ನಡೆದಂಥ ಘಟನೆಗಳನ್ನು ನಮ್ಮ ಹತ್ರ ಉಲ್ಲೇಖಗಳನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಸಂದರ್ಭ ನಾವು ಮಾತಾಡಿಸಿ ನೋಡ್ತೇವೆ ಅಂತ ಹೇಳೋದನ್ನು ಹೇಳಿದಾಗ ನಾವು ಇದಕ್ಕೆ ಸಂಬಂಧಪಟ್ಟಂಥ ಮತ್ತು ಯಾರು ಆರೋಪವನ್ನು ಮಾಡ್ತಾ ಇರ್ತಕ್ಕಂಥ ಶ್ರೀಕೃಷ್ಣನ ತಂದೆ PG ಜಗನ್ನಾಥ್ ಸರ್ ಹತ್ರ ಸಂಪರ್ಕ ಮಾಡಿದಾಗ ಅವರು ನಮ್ಮನ್ನು ಭೇಟಿಯಾದಾಗ ಅವನ ಮಗ ಒಪ್ತಾ ಇಲ್ಲ, ಮಗ ಒಪ್ತಾ ಇಲ್ಲ, ಯಾವುದೇ ಜಾತಿ ನೀತಿಯ ಪ್ರಶ್ನೆ ಅಲ್ಲ, ಮಗ ಒಪ್ತಾ ಇಲ್ಲ ಮುರಳಿಯಣ್ಣ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ನಾನು ಹೇಳಿದೆ, ಇದು ಹಿಂದೆ ಮುಂದೆ ಯೋಚನೆ ಮಾಡುವಂಥ ವಿಚಾರ ಅಲ್ಲ. ಯಾಕಂದರೆ ನೀವು ಈಗಾಗಲೇ ಸ್ಟೇಷನ್ನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದೀರಿ ಮತ್ತು ಒಬ್ಬಳು ಹಿಂದೂ ಹೆಣ್ಣು ಮಗಳಿಗೆ ತೊಂದರೆ ಆದಾಗ ನಾಳೆ ಆ ಹೆಣ್ಣಿಗೆ ಅನ್ಯಾಯ ಆಗಬಾರ್ದು. ಎರಡನೇದು, ಆ ಮಗುವಿಗೆ ನಾಳೆ ಯಾವುದೋ ಒಂದು ಪಾಪ ಪ್ರಜ್ಞೆ ಕಾಡಬಾರ್ದು ಅಂತ ಹೇಳುವಂಥ ಕನ್ಸರ್ನಿಂದ ಆ ಒಂದು ನಮ್ಮ ಮನಸ್ಸಿನ ಇಂಗಿತವನ್ನು ಅವರ ಹತ್ರ ವ್ಯಕ್ತಪಡಿಸಿದಾಗ ಅವರು ನಾನು 23ನೇ ತಾರೀಕು ಕಳೆದು ನಾನು ರಿಜಿಸ್ಟರ್ ಮಾಡಿಸಲಿಕ್ಕೆ ನನ್ನ ಮನೆಯಲ್ಲಿ ಒಂದು ಕಾರ್ಯಕ್ರಮ, ತಂದೆಯವರ ಕಾರ್ಯಕ್ರಮ ಮುಗಿಸಿ ನಾನು ರಿಜಿಸ್ಟರ್ ಮಾಡಿಸಲಿಕ್ಕೆ ಯೋಚನೆ ಮಾಡ್ತೇವೆ ಅಂತ ಹೇಳಿದರು. ಅದರ ಮಧ್ಯೆ ನಾನೊಂದು ಹೇಳಿದೆ, ಆ ಹುಡುಗಿಯನ್ನು ಸಹ ನಾವು ಯಾಕೆ ಹುಡುಗ ಒಪ್ಪುವುದಿಲ್ಲ ಅಂತ ಹೇಳ್ತಾರಲ್ಲ, ಹುಡುಗಿಯನ್ನು ಸಹ ಮುಖತ ಒಮ್ಮೆ ಮಾತಾಡಿಸುವ ಅಂತ ಹೇಳುವಂಥ ಪ್ರಯತ್ನವನ್ನು 22ನೇ ತಾರೀಕಿಗೆ ಇವರ ಸಮ್ಮುಖದಲ್ಲೇ ಇಲ್ಲಿ ನಾನು ಆ ದಿವಸ ಬರಲಿಕ್ಕಾಗಲಿಲ್ಲ. 22ನೇ ತಾರೀಕು ಭಾನುವಾರ ಇದೇ ಮನೆಯಲ್ಲಿ ನಾವು ಅವರನ್ನು ಮುಖಾಮುಖಿ ಮಾಡಿಸುವಂಥ ಮತ್ತು ಅವರ ಏನು ವಿಚಾರಗಳಿದೆ ಅದನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತು. ಆ ಸಂದರ್ಭ ಸ್ವಲ್ಪ ಚರ್ಚೆಗಳಾಗಿರ್ತಕ್ಕಂಥದ್ದು, ಹುಡುಗಿ ಮತ್ತು ನಾನು ಮದುವೆ ಆಗೋದಿಲ್ಲ ಅಂತ ಹೇಳುವಂಥ ವಿಚಾರವನ್ನು ನಾವು ಹೇಳಿರ್ತಕ್ಕಂಥದ್ದು ಈ ಜಾಗದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಅದರ ನಂತರ ವಾಪಸ್ ತಾಯಿ ನಮ್ಮ ಹತ್ರ ನಮಿತಾ ಅವರು ಬಂದಾಗ ನಾವು ಹೇಳಿದೆವು, ಇಲ್ಲ ನಾವು ರಿಜಿಸ್ಟರ್ ಮಾಡಿಸುವಂಥ ಪ್ರಯತ್ನವನ್ನು ಮಾಡುತ್ತೇವೆ ಅಂತ ಹೇಳಿರ್ತಕ್ಕಂಥದ್ದು ಸತ್ಯ. 24ನೇ ತಾರೀಕು ನಾವು ಪುನಃ 21 ವರ್ಷ ತುಂಬ ಆಯಿತು, ಏನು ಮುರಳಿಯಣ್ಣ ನೀವು ಅದನ್ನು ಮಾತಾಡಿಸಿ ಮುಗಿಸುವುದಿಲ್ಲ ಅಂತ ಇವರು ಕೇಳಿರ್ತಕ್ಕಂಥ ಸಂದರ್ಭ ನಾವು ಅವರ PG ಜಗನ್ನಾಥ್ ಅವರನ್ನು ಸಂಪರ್ಕ ಮಾಡಿದಾಗ ಅವರು ಹೇಳಿರ್ತಕ್ಕಂಥ ವಿಚಾರ ಏನಪ್ಪ ಅಂತ ಕೇಳಿದರೆ, ಅವ ಒಪ್ತಾ ಇಲ್ಲ, ಅವ ಸಾಯ್ತೇನೆ ಅಂತ ಹೇಳ್ತಾ ಇದ್ದಾನೆ, ದುಡ್ಡು ಕೊಟ್ಟಾದರೂ ನಾವು ಇದು ಮುಗಿಸಬೇಕಲ್ಲ ಅಂತ ಹೇಳುವಾಗ ನಾನು ಹೇಳಿದೆ, ಇದು ಯಾವುದೇ ಕಾರಣವನ್ನು ಈ ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ಇದು ಯಾವುದು ಈ ಹಂತದಲ್ಲಿ ಇಲ್ಲ. ನಮಗೆ ಇವತ್ತು ಆಗಬೇಕಾಗಿರ್ತಕ್ಕಂಥದ್ದು ಆ ಹೆಣ್ಣು ಮಗಳಿಗೆ ಹುಟ್ಟುವಂಥ ಮಗುವಿಗೆ ಆಗಬೇಕಾಗಿರ್ತಕ್ಕಂಥ ನ್ಯಾಯ ಸಿಗಬೇಕಂತ ವಿಷಯ. ಅದಕ್ಕೋಸ್ಕರ ರಿಜಿಸ್ಟರ್ಡ್ ಮ್ಯಾರೇಜ್ ಒಂದೇ ಇದಕ್ಕೆ ಪರಿಹಾರ ಅಂತ ಹೇಳೋದನ್ನು ಸ್ಪಷ್ಟವಾಗಿ ಹೇಳಿ ನಾನು ಹೇಳಿದೆ. ಮರುದಿವಸ ಅಮಾವಾಸ್ಯೆ, ಅದಕ್ಕೋಸ್ಕರ ಅಮಾವಾಸ್ಯೆ ಬಿಟ್ಟು ಶುಕ್ರವಾರದ ಒಳಗಡೆ, ಶನಿವಾರ ರಜೆ ಇರ್ತದೆ, ಶನಿವಾರದ ಒಳಗಡೆ ನಾವು ಇದನ್ನು ರಿಜಿಸ್ಟರ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ಏನಾಗಬೇಕು ಅವರಿಗೂ ಹೇಳಬೇಕು, ಏನೆಲ್ಲ ಬೇಕು, ಅದಕ್ಕೆ ಏನು ಅವರ ಡಾಕ್ಯುಮೆಂಟ್ಗಳು ಏನು ಬೇಕು ಅವರಿಗೂ ಹೇಳಬೇಕು ಅಂತ ಹೇಳಿದಾಗ ನನಗೆ 5 ಗಂಟೆಗೆ ನಾನು ಲಾಯರ್ ಹತ್ರ ಹೋಗಿ ನಿಮಗೆ ಫೋನ್ ಮಾಡ್ತೇನೆ ಅಂತ ಹೇಳಿದರು. ಇವರು ನಮ್ಮನ್ನು ಸಂಪರ್ಕ ಮಾಡಿದಾಗ ನಾವು ಅದನ್ನೇ ಹೇಳಿದೆವು. ಅವರಾಗ ಬಹಳ ಆತಂಕದಿಂದ, ಯಾಕೆಂದರೆ 21 ವರ್ಷ ತುಂಬಿದೆ, ಇಲ್ಲಿ ಮಗಳಿಗೆ ತುಂಬು ಗರ್ಭಿಣಿ, ಯಾವಾಗ ಹೇಳಲಿಕ್ಕೆ ಆಗೋದಿಲ್ಲ, ಸಹಜವಾಗಿ ಹೆಣ್ಣಿನ ನೋವನ್ನು ಹೇಳಿದಾಗ ನಾನು ಹೇಳಿದೆ, ಇಲ್ಲಮ್ಮ ನಾನು ಇವತ್ತು ಕ್ಲಿಯರ್ ಮಾಡ್ತೇನೆ ಅಂತ ಹೇಳಿದಾಗ ಅವರು ಏನು ಹೇಳಿದರು, ನಮ್ಮ ಫೋನ್ ಬ್ಲಾಕ್ ಮಾಡಿದ್ದಾರೆ, ಏನು ಹೇಳಿದರು ಅಂತ ಹೇಳಿದಾಗ ಪದೇ ಅವರು ಪ್ರಶ್ನೆಯನ್ನು ಮಾಡಿದಾಗ ನಾನು ಹೇಳಿದೆ, ಇವರು ಈ ರೀತಿ ಹೇಳಿದ್ದಾರೆ, ಅದನ್ನು ಅವರ ಹತ್ರ ಉಲ್ಲೇಖವನ್ನು ಮಾಡಿದ್ದೇನೆ. ಮತ್ತು ಯಾವುದೇ ಸಂದರ್ಭಗಳಲ್ಲಿ ಮಗುವಿನ ಅಬಾರ್ಷನ್ ಮಾಡಿಸುವಂಥ ವಿಚಾರವಿರ್ಬೋದು, ಅಥವಾ ನೀವು ಇದನ್ನು ಏನಾದರೂ ಮಾಡಿ ಮುಗಿಸಿ ಅಂತ ಹೇಳುವಂಥ ವಿಚಾರ ಇರ್ಬೋದು, ನಾವು ಸ್ಪಷ್ಟವಾಗಿ ಹೇಳಿಲ್ಲ. ಯಾವುದನ್ನೇ ಹೇಳಿದ್ದೇವೆ ಅಂತ ಹೇಳಿದರೆ, ಕೇಸು ಒಂದೇ ಇದಕ್ಕೆ ಪರಿಹಾರ ಅಲ್ಲ. ಇದು ಎರಡು ಮನಸ್ಸುಗಳನ್ನು ಒಟ್ಟು ಸೇರಿಸುವಂಥ ಕೆಲಸ ಆಗಬೇಕಾಗಿದೆ. ಯಾಕೆಂದರೆ ಆಗೋದಿಲ್ಲ ಅಂತ ಹೇಳೋದು, ಆಗಬೇಕು ಅಂತ ಹೇಳುವಂಥದ್ದು, ಎರಡು ಮನಸ್ಸುಗಳನ್ನು ಒಟ್ಟು ಸೇರಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಅದನ್ನು ಮಾಡುವಂಥ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತ ಹೇಳಿದ್ದೇನೆ.
ಯಾಕಂದರೆ ನಾಳೆ ಇವತ್ತು ಕೇಸ್ ಮಾಡೋದಲ್ಲ, ನಾಳೆ ಅವರು ಒಟ್ಟಾಗಿರಬೇಕು. ಅದಾಗ ಒಟ್ಟಾಗಿರ್ತಾರ ಇಲ್ಲ ಅಂತದ್ದು ಗೊತ್ತಿಲ್ಲ. ಅದನ್ನ ಜೊತೆಗೆ ಈ ತುಂಬು ಗರ್ಭಿಣಿಯ ಮೂರನೇ ಒಂದು ಜೀವ ಇದೆ ಅಲ್ಲಿ. ಈ 3 ಜೀವಗಳ ಪ್ರಶ್ನೆ ಮತ್ತು 2 ಕುಟುಂಬದ 2 ಮನೆಯ ಪ್ರಶ್ನೆ. ಅದಕ್ಕೋಸ್ಕರ ಇದನ್ನು ಆ ರೀತಿ ಗಡಿಬಿಡಿ ಮಾಡಬೇಡಿ ಅಂತ ಹೇಳಿದೆ. ಕೊನೆಗೆ ಆ ದಿವಸ 8 ಗಂಟೆಗೂ ಸಹ ಅವರು ನಮ್ಮ ಸಂಪರ್ಕದಲ್ಲಿದ್ದಾಗ ನಾನು ಹೇಳಿದೆ, ಅವರು ನಮಗೆ ಯಾವುದಕ್ಕೂ ಸಹ ಸ್ಪಷ್ಟತೆಯನ್ನು ಕೊಡ್ತಾ ಇಲ್ಲ. ಯಾರು ಹುಡುಗನ ಕಡೆಯವರು ನಮಗೆ ಸ್ಪಷ್ಟತೆಯನ್ನು ಕೊಡ್ತಾ ಇಲ್ಲ. ಅವ್ರು ಇನ್ನೂ ವಕೀಲರು ಅದು ಇದು ಹೇಳ್ತಾರೆ. ಯಾಕೆಂದರೆ ರಿಜಿಸ್ಟರ್ ಮ್ಯಾರೇಜ್ ಏನು ಗೊತ್ತಿಲ್ಲದೇ ಇಲ್ಲ, ಅದಕ್ಕೆ ಬೇಕಾದ ಫೋಟೋ, ಆಧಾರ್ ಕಾರ್ಡು ಇದಿರುವಂಥದ್ದು. ಆದರೆ ಸ್ಪಷ್ಟತೆಯನ್ನು ಕೊಡ್ತಾ ಇಲ್ಲ. ಆದ ಕಾರಣಕ್ಕೋಸ್ಕರ ನೀವು ಇನ್ನು ಕಾನೂನು ಹೋರಾಟ ಮಾಡಿದರೆ ನಿಮ್ಮ ಜೊತೆ ನಾವಿದ್ದೇವೆ, ನಿಮಗೆ ಬೆಂಬಲವಾಗಿ ನಾವು ನಿಲ್ತೇವೆ ಅಂತ ಹೇಳುವ ಮಾತನ್ನು ಸ್ಪಷ್ಟವಾಗಿ ಈ ನಮಿತಾ ಅವರ ಜೊತೆ ನಾವು ಸ್ಪಷ್ಟವಾಗಿ ಮುಖತವಾಗಿ ಹೇಳಿದ್ದೇವೆ. ಮತ್ತು ಅವರು ಕೊನೆಗೆ ಮಾಡಿದ ಕಾಲ್ ಆ ಸಂದರ್ಭದಲ್ಲಿ ನಾವು ಇದನ್ನೇ ಸ್ಪಷ್ಟವಾಗಿ ಹೇಳಿದ್ದೇವೆ. ಅದು ಬಿಟ್ಟು ನಾವು ಯಾವುದೇ ಹಣದ ಆಮಿಷ, ನಿಮಗೆ ಹಣ ತೆಗೆಸಿಕೊಡ್ತೇವೆ ಅಂತ ಹೇಳುವಂಥ ಉಲ್ಲೇಖವನ್ನು ನಾವು ಹೇಳಲಿಲ್ಲ. ಅವ್ರು ಹೇಳಿದ್ದನ್ನು ನಾವು ಹೇಳಿದ್ದೇವೆ ಸ್ಪಷ್ಟ. ನಾವು ಸುಮ್ಮನೆ ಸುಳ್ಳು ಹೇಳುವಂಥ ವಿಚಾರ ಅಲ್ಲ. ಹಾಗೆ ನಿಮಗೆ ಇಷ್ಟು ದುಡ್ಡು ಕೊಡಿಸ್ತೇವೆ, ನೀವು ಒಪ್ಪಿಕೊಳ್ಳಿ ಅಂತ ಹೇಳುವಂಥ ವಿಚಾರವನ್ನು ನಾವು ಇದನ್ನು ಉಲ್ಲೇಖ ಮಾಡಲಿಲ್ಲ. ಯಾವುದೇ ಮಗುವನ್ನು ಯಾಕಂದರೆ ಅವರು ಆಗಲೇ ನಮ್ಮ ಹತ್ರ ಎಲ್ಲ ನಡೆದ ಘಟನೆ. ಯಾಕಂದರೆ ನಾವು ಇದನ್ನು ಯಾಕೆ ಇವತ್ತು ಇಲ್ಲಿ ಮಾಡ್ತೇವೆ ಅಂತ ಕೇಳಿದರೆ, ನಮಗೆ ಇರಬೇಕಾದ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು. ಆ ಮಗುವಿಗೆ ನಾಳೆ ಸಮಾಜದಲ್ಲಿ ಪಾಪ ಪ್ರಜ್ಞೆ ಕಾಣಬಾರ್ದು. ಆ ದೃಷ್ಟಿಯಿಂದ ಇದು ರಸ್ತೆಯಲ್ಲಿ ನಿಂತು ಹೋರಾಟ ಮಾಡುವಂಥದ್ದು ಅಲ್ಲ ಅಂತ ಹೇಳುವ ಕಾರಣಕ್ಕೋಸ್ಕರ ನಮ್ಮ ಸಂಘಟನೆಗಳು ಇವತ್ತಿನ ತನಕ ಯಾವುದೇ ಹೋರಾಟಗಳು ಇದನ್ನು ಮಾಡಲಿಲ್ಲ. ನಮ್ಮ ಸಂಘಟನೆಯ ಪ್ರಮುಖರು ಬಜರಂಗ ದಳದ, ನಾನು ಇವತ್ತು ಬಜರಂಗ ದಳದ ಜವಾಬ್ದಾರಿ ಇಲ್ಲದೇ ಇದ್ದರೂ ಸಹ ನಮ್ಮ ಸಂಘಟನೆಯ ಪ್ರಮುಖರುಗಳು, ಬಜರಂಗ ದಳದ ಜವಾಬ್ದಾರಿ ಇರತಕ್ಕಂಥ ವ್ಯಕ್ತಿಗಳು ನಮ್ಮ ಜೊತೆ ಇಲ್ಲಿದ್ದಾರೆ. ಅವರು ಇವತ್ತು ಇವರನ್ನು ನಿರಂತರವಾಗಿ ಸಂಪರ್ಕ ಮಾಡಿಕೊಂಡು ಅವರಿಗೇನು ನೈತಿಕವಾಗಿರ್ತಕ್ಕಂಥ ಧೈರ್ಯ, ಮೋರಲ್ ಸಪೋರ್ಟ್ ಏನಿದೆ, ನೈತಿಕವಾಗಿರ್ತಕ್ಕಂಥ ಧೈರ್ಯ, ನಿಮ್ಮ ಜೊತೆ ನಾವಿದ್ದೇವೆ ಅಂತ ಸದಾ ಅವರಿಗೆ ಹೇಳ್ತಾ ಇದ್ರು. ಅವರನ್ನು ನಾವು ಇವತ್ತು ಸ್ಪಷ್ಟವಾಗಿ ನಿಮ್ಮ ಇಲ್ಲಿ ನಿಲ್ಲಿಸಿದ್ದೇವೆ ನಾವು. ಅದಕ್ಕೋಸ್ಕರ ಸಂಘಟನೆಗಳು ಏನು ಮಾಡಲಿಲ್ಲ ಅಂತ ಯಾರೋ ಪ್ರಶ್ನೆ ಕೇಳಿದರೆ, ಪತ್ರಿಕಾಗೋಷ್ಠಿ ಏನೋ ಮಾಡಿದರೆ ನಾವು ಯಾರೂ ಓಡಿ ಹೋಗಲಿಲ್ಲ. ಆದರೆ ರಸ್ತೆಯಲ್ಲಿ ನಿಂತು ಇದನ್ನು ಮಾತಾಡುವಂಥದ್ದಲ್ಲ, ಇದನ್ನು ಪರಿಹರಿಸುವಂಥದ್ದಲ್ಲ. ನಮ್ಮ ಕಡೆ ಗುರಿ ಏನು? ಆ ಕಡೆ ಗುರಿ ಏನಂತ ಕೇಳಿದರೆ, ಆ ಮಗುವಿಗೆ ಹುಡುಗಿಗೆ ನ್ಯಾಯ ಸಿಗಬೇಕು. ಆ ನ್ಯಾಯ ಸಿಗಬೇಕಾದ್ರೆ ಏನಾಗಬೇಕು? ಆ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ನಾವು ಮಾಡಿದ್ದೇವೆ. ಇವತ್ತು ನಾವು ಸ್ಪಷ್ಟ ಮಾಡ್ತಾ ಇದ್ದೇವೆ, ಯಾರೋ ಬಂದು ಬೆಂಕಿ ಎಂಥದ್ದು ಕಾಡಿನಲ್ಲಿರ್ತಕ್ಕಂಥ ಬೆಂಕಿಯಲ್ಲಿ ಇವತ್ತು ಚಳಿ ಕಾಯಿಸೋದು ಅಥವಾ ಅನ್ನ ಬೇಯಿಸುವಂಥ ಕೆಲಸವನ್ನು ಮಾಡಬೇಕು ಅಂತಿಲ್ಲ. ನಾವು ಮಾಡಿರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಇವತ್ತು ಬೇರೆ ಬೇರೆ ಸಂಘಟನೆಗಳು ಬಂದು ಹೇಳ್ತಾ ಇದ್ದಾರೆ. ಅವರವರ ಸಂಘಟನೆಗಳ ಅವರ ಸಮುದಾಯದ ಹೆಣ್ಣುಮಕ್ಕಳ ಸಮಸ್ಯೆ ಇದ್ದರೆ ಪರಿಹಾರ ಮಾಡಲಿ. ಯಾರೋ ಇಲ್ಲಿ ನಿಂತೊಬ್ಬ ಪ್ರಭಾಕರ ಭಟ್ರನ್ನು ಬೈಯುವಂಥ ವ್ಯಕ್ತಿಗಳಿಗೆ ನಾವು ಸ್ಪಷ್ಟವಾಗಿ ಹೇಳ್ತಾ ಇರ್ತಕ್ಕಂಥದ್ದು, ನಮ್ಮ ನಾಯಕರುಗಳು ಇವತ್ತು ಯಾವುದೇ ಒಬ್ಬಳು ಹೆಣ್ಣು ಮಗಳ ಅನ್ಯಾಯ ಆದರೆ ಅವರ ಜೊತೆ ಆ ನ್ಯಾಯ ಸಿಗುವಲ್ಲಿವರೆಗೆ ನಾವು ಸ್ಪಷ್ಟವಾಗಿರ್ತೇವೆ. ಅದರ ನಂತರ ನಾನು ಆಸ್ಪತ್ರೆಗೂ ಭೇಟಿ ನೀಡಿದ್ದೆ. ಅವತ್ತು ಹೇಳಿದ್ದೇನೆ, ಅವರ ತಂದೆ, ಹುಡುಗಿಯ ತಂದೆ ಕುಶ ಅವರು ನಮಗೆ ಪರಿಚಯ. ಅವರ ಜೊತೆ ಹೋಗಿ ಅವರಿಗೆ ಏನೋ ಇನ್ಶೂರೆನ್ಸ್ ಕ್ಲೈಮ್ ಆಗೋದಿಲ್ಲ, ಅದನ್ನು ಚರ್ಚೆ ಮಾಡಿ ಅದನ್ನು ಏನು ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಅವರಿಗೆ ಆಸ್ಪತ್ರೆ ಬಿಲ್ಲಿಗೆ ಏನೋ ಸಮಸ್ಯೆ ಆದರೆ ಅದಕ್ಕೂ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳುವಂಥ ಮಾತುಗಳನ್ನು ಹೇಳಿದ್ದೇವೆ. ಇದು ಯಾವುದೇ ಆಡಂಬರದ ಅಥವಾ ಯಾವುದೋ ಉದ್ದೇಶಕ್ಕೋಸ್ಕರ ಅಲ್ಲ, ಒಬ್ಬಳು ಹೆಣ್ಣು ಮಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳುವಂಥ ವಿಷಯವನ್ನು ನಾವು ಹೇಳಿರ್ತಕ್ಕಂಥದ್ದು. ಮತ್ತು ಶರಣ್ ಪಂಪೇಲ್ರ ವಿಚಾರ ಬಂದಾಗ, ಶರಣ್ ಪಂಪೇಲ್ರು ಇವರು ಸಂಪರ್ಕ ಮಾಡಿ ನನ್ನ ಹತ್ರ ಹೇಳಿದ್ದಾರೆ. ಶರಣ್ ಪಂಪೇಲ್ ನಾನು ಫೋನ್ ಮಾಡಿದ್ದೆ, ಅವರು ಸಿಗಲಿಲ್ಲ ನನಗೆ ಅಂತ ಹೇಳೋದನ್ನು ಹೇಳಿದ್ದಾರೆ. ಅಬಾರ್ಷನ್ ಮಾಡಿಸುವಂಥ ವಿಚಾರವನ್ನು ಎಲ್ಲೂ ಸಹ ಯಾರೂ ಪ್ರಸ್ತಾಪ ಮಾಡಲಿಲ್ಲ, ಇದು ಸ್ಪಷ್ಟ. ಮತ್ತು ಹಣ ನಾವು ತೆಗೆಸಿಕೊಡ್ತೇವೆ ಅಂತ ಹೇಳುವಂಥ ಉಲ್ಲೇಖವನ್ನು ನಾವು ಮಾಡಲಿಲ್ಲ. ಪ್ರಾಮಾಣಿಕವಾಗಿ 2 ಹುಡುಗಿ ಒಟ್ಟು ಸೇರಬೇಕು ಅಂತ ಒಂದಾಗಬೇಕು ಅಂತ ಹೇಳುವಂಥ ಒಂದಾಗಬೇಕು ಅಂತ ಹೇಳುವಂಥ ಯೋಚನೆ ಇತ್ತು. ಮದುವೆ ಆಗಿಸಬೇಕು ಅಂತ ಹೇಳುವಂಥ ಪ್ರಯತ್ನಗಳು ನಮ್ಮದಿತ್ತು. ಅದರಲ್ಲಿ ನಾವು ವಿಫಲರಂದರೆ ನಮ್ಮ ಕಾರಣಕ್ಕೋಸ್ಕರ ಅಲ್ಲ. ಆ ಹುಡುಗ ಒಪ್ಪಲಿಲ್ಲ. ಮತ್ತು ನಾನು ಹೇಳಿದ್ದೇನೆ, ಅವನನ್ನು ಕೈಯಲ್ಲಿ ಹಿಡಿದು ಎಳ್ಕೊಂಡು ಬಂದು ನಿಮ್ಮ ತಾಳಿ ಕಟ್ಟಿಸ್ಲಿಕ್ಕೆ ನಮಗೆ ಗೊತ್ತಿದೆ. ಆದರೆ ಆಗಬೇಕಾಗಿರ್ತಕ್ಕಂಥದ್ದು ಏನು ಅಂತ ಕೇಳಿದರೆ, ನಾವು ಯಾವುದೇ ಶಬ್ದ ನಾನು ಅದನ್ನೇ ಹೇಳಿರ್ತಕ್ಕಂಥದ್ದು. ಆದರೆ ಆಗಬೇಕಾದ ಏನಂತಂದರೆ ಆ ಹುಡುಗಿ ಒಟ್ಟಾಗಿ ಇರಬೇಕು ಅಂತ ಹೇಳೋದನ್ನು ಅವರಿಗೂ ಸಹ ವಿಶ್ವಾಸ ಇಲ್ವಾ ಗೊತ್ತಿಲ್ಲ ನನಗೆ. ಎರಡನೇದು, ಇಲ್ಲಿ ಇವತ್ತು ಅದರ ನಂತರ ನಡೆದಿರ್ತಕ್ಕಂಥದ್ದು ಕಾನೂನಿನ ಹೋರಾಟ ಆಗ್ತಾಯಿದೆ. ಇವತ್ತು ಕಾನೂನಿನ ಹೋರಾಟದಲ್ಲಿ ಅವರಿಗೆ ಏನು ಸಹಾಯ ಬೇಕಾ, ಕಾನೂನಾಗಿರ್ತಕ್ಕಂಥದ್ದು ಇವತ್ತು ಸಹ ನಾವು ಮಾಡಿದ್ದೇವೆ. ಆ ಕಾನೂನಿನ ಹೋರಾಟಕ್ಕೆ ಯಾವ ಬೆಂಬಲಗಳು ಬೇಕು, ಕಾನೂನು ಇವತ್ತು ಆ ಆರೋಪಿಗೆ ಏನು ಶಿಕ್ಷೆ ಕೊಡ್ತದೆ ಅದನ್ನು ಯಾವುದೇ ಆಸೆ ಆಮಿಷಗಳಿಲ್ಲದೆ ಪೊಲೀಸ್ ಇಲಾಖೆ ಮಾಡಬೇಕು ಅಂತ ಹೇಳುವಂಥದ್ದು ಆಗ್ರಹ ನಮ್ಮದು. ಅದು ಯಾವ ಪ್ರಭಾವಿ ಇರ್ಬೋದು, ಯಾವ ಪ್ರಭಾವಿಗಳು ಇಲ್ಲಿ ಕೈ ಆಡಿಸಿದ್ರು ಸಹ ಇದನ್ನು ಇಲ್ಲದಿದ್ದರೆ ನಾವು ಅದಕ್ಕೆ ಬೇಕಾದರೆ ಹೋರಾಟ ನಾವು ಮಾಡಲಿಕ್ಕೆ ರೆಡಿ ಇದ್ದೇವೆ. ಎರಡನೇದು, ಇವತ್ತು ಕಾನೂನು ಇದೆ, ಕೋರ್ಟ್ ಇದೆ, ಪೊಲೀಸ್ ಇಲಾಖೆ ಇದೆ. ಯಾವುದೇ ನಿಸ್ಸಂಶಯ ರೀತಿಯಲ್ಲಿ ಇದನ್ನು ತನಿಖೆ ನಡೆಸಿ ಆರೋಪಿಯನ್ನು ಬಂಧಿಸುವಂಥದ್ದು ಮತ್ತು ಆರೋಪಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ಮಾಡಬೇಕು. ಸಮಾಜದ ಗೊಂದಲವನ್ನು ನಿವಾರಿಸುವಂಥ ಕೆಲಸವನ್ನು ಮಾಡಬೇಕು. ಜೊತೆಗೆ ಇದು ಇವತ್ತು ಪ್ರಚಾರ ಆಗಬೇಕಾದ್ದಲ್ಲ. ಇವರು ನೆಮ್ಮದಿಯಿಂದ ಬದುಕಬೇಕಾದ್ದು, ಆದರೆ ಇವರಿಗೆ ನ್ಯಾಯ ಸಿಗಬೇಕಾದ್ದು ಅದು ಪ್ರಚಾರ ಆಗಬೇಕಾದ್ದು ಸತ್ಯ. ಅದಕ್ಕೋಸ್ಕರ ನಾನು ಹೇಳಿದ್ದು, ಇದು ಸುಮ್ಮನೆ ಯಾರೋ ಪ್ರಚಾರ ಪ್ರಿಯರ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ಕೊಟ್ಟವರು ಯಾರು ಇಲ್ಲಿ ಬಂದು ಅವ್ರಿಗೆ ಏನಾಗಬೇಕು ಅದನ್ನು ಕೇಳಲಿಲ್ಲ, ಇದನ್ನು ಪರಿಹರಿಸುವಂಥ ಕೆಲಸವನ್ನು ಮಾಡಲಿಲ್ಲ. 3-4 ತಿಂಗಳು ಸಮಯ ಇತ್ತು, ಯಾರು ಮಾಡಲಿಲ್ಲ. ಹೇಳಿಕೆಗಳನ್ನು ಕೊಡ್ಬೋದು, ಆದರೆ ಇದನ್ನು ಗೊಂದಲಗಳನ್ನು ಪರಿಹರಿಸುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗಿದ್ದು ಒಳ್ಳೆಯದು ಅಂತ ಹೇಳೋ ದೃಷ್ಟಿಯಿಂದ ನಾವು ಇವತ್ತು ಬಂದಿದ್ದೇವೆ. ನಾಳೆಯೂ
ಈ ಹೆಣ್ಣು ಮಗಳಿಗೆ ಅನ್ಯಾಯ ಆದರೆ ನ್ಯಾಯ ಸಿಗುವಂಥ ದೃಷ್ಟಿಯಲ್ಲಿ ನಾವು ಅವರ ಬೆನ್ನ ಎಲುಬಾಗಿದ್ದೇವೆ. ಈ ಹೆಣ್ಣು ಮಗಳಿಗೆ ನ್ಯಾಯದ ದೃಷ್ಟಿಯಿಂದ ಅದು ಯಾವ ತನಕ ಹೋರಾಟ ಮಾಡಬೇಕಾದ್ರೆ, ಯಾವುದ ತಡೆಯನ್ನು ಎದುರಿಸಬೇಕಾದ್ರೂ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳೋದಕ್ಕೋಸ್ಕರ ನಾವು ಇವತ್ತು ಆ ತಾಯಿಯನ್ನು ಅವರ ತಾಯಿಯನ್ನು ಸೇರಿಸಿಕೊಂಡು ನಾವು ಇವತ್ತು ಈ ಹೇಳಿಕೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಸಂಘಟನೆಯಲ್ಲೂ ನಾನಿಲ್ಲ. ನನ್ನ ಮಗಳಿಗೆ ಎಲ್ಲಿ ನ್ಯಾಯ ಸಿಗ್ತದೆ ಅಂತ ಕರೆದಿದ್ದಾರೆ ಅಲ್ಲಿ ಹೋಗಿದ್ದೇನೆ. ಯಾವ ಸಂಘಟನೆಯಲ್ಲೂ ನಾನಿಲ್ಲ. ಹುಡುಗನನ್ನು ಎಲ್ಲಿದ್ದರೂ ಹುಡುಕಿ ತನ್ನಿ, ಅವನಿಗೆ ಶಿಕ್ಷೆ ಕೊಡಿ ಅಂತ ಹೇಳೋದಲ್ಲ, ಮದುವೆ ಮಾಡಿಸಿ, ಹುಡುಗಿಗೆ ಮದುವೆ ಮಾಡಿಸಿ, ಮಗುವಿಗೆ ಅವನ ಅಪ್ಪನ ಸ್ಥಾನ ಕೊಡಿಸಿ, ಅಷ್ಟೇ ನಾನು ಹೇಳೋದು. ಬೇರೇನು ಹೇಳಿಕೆ ನಾನು ಇಷ್ಟಪಡ್ತೀನಿ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್.